ಮಂಗಳೂರಿನ ವಿಜಯ ಮಿತ್ರ ಮಂಡಳಿಯ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಆಶ್ರಯದಲ್ಲಿ ಶ್ರೀ ಲಕ್ಷ್ಮೀ ಗಣೇಶ ರಂಗಮಂಟಪದಲ್ಲಿ 32ನೇ ವರ್ಷದ ಗಣಪತಿ ವಿಗ್ರಹ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. 2 ದಿನಗಳ ಕಾಲ ಗಣಪ ವಿಗ್ರಹದ ಪ್ರತಿಷ್ಠಾಪನೆಯ ಬಳಿಕ ವಿವಿಧ ಪೂಜೆ ಕಾರ್ಯವೂ ನಡೆದವು. ಇದೇ ವೇಳೆ ಸಭಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಮಾತನಾಡಿ, ಸಮಾಜವನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಗಣೇಶೋತ್ಸವ ಆಚರಣೆ ಪ್ರಮುಖವಾಗಿದೆ ಎಂದು ಹೇಳಿದರು. ನಮಗೆಲ್ಲರಿಗೂ ತಿಳಿದ ಹಾಗೆ ಹಿಂದೂ ಧಾರ್ಮಿಕ ಆಚರಣೆಯಲ್ಲಿ ಪೌರಾಣಿಕ ಹಿನ್ನೆಲೆಯೂ ಇದೆ. ಅದೇ ರೀತಿ ಗಣೇಶೋತ್ಸವದ ಈ ಒಂದು ಆಚರಣೆಗೂ ಕೂಡ ಆ ಹಿನ್ನೆಲೆಯೂ ಇದೆ. ಅದರೆಲ್ಲ ಬಹಳ ಪ್ರಾಮುಖ್ಯವಾಗಿ ಸಾರ್ವಜನಿಕವಾಗಿ ಈ ಗಣೇಶೋತ್ಸವದ ಆಚರಣೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಸಮಾಜವನ್ನು, ಈ ಭಾರತವನ್ನು ಒಗ್ಗೂಡಿಸಬೇಕು, ನಮ್ಮ ಸಮಾಜದಲ್ಲಿರುವಂತಹ ಒಡಕುಗಳನ್ನು ಸರಿ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಈ ರೀತಿಯ ಒಂದು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಆದರೆ ಸ್ವಾತಂತ್ರ್ಯದ ನಂತರವೂ ಕೂಡ ಈ ರೀತಿಯ ಗಣೇಶೋತ್ಸವದ ಆಚರಣೆಗಳು ಹಿಂದೂ ಸಮಾಜದ ವಿಶಿಷ್ಟತೆ ಏನು ಹೇಳಿದರೆ ಇದೆ. ಈ ರೀತಿಯ ಸಮಾಜವನ್ನು ಒಗ್ಗೂಡಿಸುವಂಥದ್ದು, ಸಮಾಜವನ್ನು ಒಳಿತು ಮಾಡುವಂಥದ್ದು ಅಥವಾ ಒಂದು ಆರೋಗ್ಯಪೂರ್ಣವಾದಂತಹ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವು ಮುಂದುವರಿದು ಭಾಳ ವಿಜೃಂಭಣೆಯಿಂದ ಇವತ್ತು ಪ್ರತಿ ಹಳ್ಳಿಯಲ್ಲಿರ್ಬೋದು, ಗ್ರಾಮದಲ್ಲಿರ್ಬೋದು, ಪ್ರತಿ ರಸ್ತೆಯಲ್ಲಿ ಕೂಡ ಸಾರ್ವಜನಿಕ ಗಣೇಶೋತ್ಸವದ ಆಚರಣೆ ಖಂಡಿತವಾಗಲೂ ಮಿತ್ರಮಂಡಳಿಯು ಕೂಡ ಭಾಳ ಅದ್ಧೂರಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುವ ಮುಖೇನ ನಮ್ಮ ಭಾರತದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಬೆಂಬಲಿಸುವಂತಹ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ. ತದಬಳಿಕ ಮಾಜಿ ಸಚಿವ ನಾಗರಾಜ್ ಶೆಟ್ಟಿ ಅವರು ಮಾತನಾಡಿ, ಈ ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಸಾರ್ವಜನಿಕವಾಗಿ ಗಣೇಶೋತ್ಸವ ಸರಳವಾಗಿ ಆಚರಣೆ ಮಾಡಲಾಗಿದೆ ಎಂದು ಹೇಳಿದರು. ಮಂಗಳೂರಿನ ಸದ್ದಾನಂದ ನಗರ ವಿಜಯ್ ಮಿತ್ರ ಮಂಡಳಿ ಶ್ರೀ ಗಣೇಶೋತ್ಸವ ಸಮಿತಿ ಈ ಒಂದು ಅರಸು ಫಲಾಂದಾಯನ ದಿವ್ಯ ಸಾನ್ನಿಧ್ಯದಲ್ಲಿ ಕದ್ರಿ ಮಂಜುನಾಥನ ಆಶೀರ್ವಾದದೊಂದಿಗೆ 32ನೇ ವರ್ಷದ ಈ ಒಂದು ಗಣೇಶೋತ್ಸವ ನಡೀತಾ ಇದೆ. ನಿನ್ನೆ ಬೆಳಿಗ್ಗೆ ಪ್ರತಿಷ್ಠೆ ಆಗಿ ಈಗ ಸಂಜೆ 5:30 ಗಂಟೆಗೆ ವಿಸರ್ಜನೆ ನಡೆಯಲಿಕ್ಕಿದೆ. ಕಾನೂನು ಚೌಕಟ್ಟಿನೊಳಗೆ ನೂರಾರು ಜನ ಬಂದು ದೇವರ ಒಂದು ಆಶೀರ್ವಾದವನ್ನು ಪಡೆದು ಅದೇ ರೀತಿ ಅವರ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ. ಇವತ್ತು 32ನೇ ವರ್ಷದ ಈ ಸಂದರ್ಭದಲ್ಲಿ ಭಾಳ ವಿಜೃಂಭಣೆಯಿಂದ ಆಗಬೇಕು ಅಂತ ನಮ್ಮ ಆಶೆ ಇತ್ತು. ಆದರೆ ಸರ್ಕಾರದ ಒಂದು ಸುತ್ತೋಲೆ ಪ್ರಕಾರ ಕ್ರಮಬದ್ಧವಾಗಿ ಚಾಚು ತಪ್ಪದೆ ನಡೆಸ್ತಾ ಇದ್ದೇವೆ. ಸಂಜೆ 5:30 ಗಂಟೆಗೆ ಇದು ನಡೀತಾ ಇದೆ. ಆದರೆ ನನಗೊಂದು ಸಣ್ಣ ನೋವಿದೆ. ಒಬ್ಬ ಮಾಜಿ ಮುಜರಾಯಿ ಮಂತ್ರಿಯಾಗಿ ಈ ದೇಶದಲ್ಲಿ, ಈ ಒಂದು ಭವ್ಯವಾದ ಹಿಂದೂ ದೇಶದಲ್ಲಿ ಹಿಂದೂಗಳ ಹಬ್ಬಗಳಿಗೆ ನೂರಾರು ಕಂಡೀಷನ್ ಹಾಕಿ ಅದರ ಬಗ್ಗೆ ಮಾತಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ಹಿಂದಿನೊಂದು ಮಾತಿತ್ತು, ಸಂಕಟ ಬಂದಾಗ ವೆಂಕಟರಮಣ ಅಂತ. ಅದೇ ರೀತಿ ಈ ಮಹಾಗಣಪತಿಗೆ ಯಾವುದೇ ದೊಡ್ಡದಲ್ಲ. ಅವ ಇಡೀ ಜಗತ್ತನ್ನೇ, ಇವತ್ತು ಇಡೀ ಜಗತ್ತಿನಲ್ಲಿ ಹೆಚ್ಚಿನ ರಾಷ್ಟ್ರಗಳಲ್ಲಿ ಗಣೇಶೋತ್ಸವ ನಡೆಸ್ತಾ ಇದ್ದಾರೆ. ಭಾಳ ಸಂತೋಷ. ಅದೇ ರೀತಿ ಈ ಗಣಪತಿಯಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿದರೆ ಅಥವಾ ಶರಣು ಹೋದರೆ ಈ ಕೊರೋನಾ ಆದಷ್ಟು ಬೇಗ ಈ ದೇಶವನ್ನು ಬಿಟ್ಟು ಹೋಗ್ಬೋದು ಅಂತ ನನ್ನ ಅನಿಸಿಕೆ. ಈ ವೇಳೆ ಕಾರ್ಪೊರೇಟರ್ ಸುಧೀರ್ ಶೆಟ್ಟಿ ಕಣ್ಣೂರು, ಸಮಿತಿಯ ಸದಸ್ಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಉದ್ಘಾಟನೆ ಮಾಡಿದರೆ ಶ್ರೀ ಲಕ್ಷ್ಮೀ ಗಣೇಶ ರಂಗಮಂಟಪದ ಉದ್ಘಾಟನೆ ಆಗಿದೆ. ನಮ್ಮ ಸದಸ್ಯರು ಸೇರಿ ತದಬಳಿಕ ಗಣೇಶ ವಿಗ್ರಹವನ್ನು ಸುಲ್ತಾನ್ ಬತ್ತೇರಿಯಲ್ಲಿ ಜಲಸ್ತಂಭನ ಮಾಡಲಾಯಿತು.